75ರಲ್ಲಿ ಸಂಘನಿಕೇತನಕ್ಕೆ ಬೀಗ ಜಡಿದಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಾಲಯ ಅದಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸಿನ ಸರ್ಪಗಾವಲು ಇದ್ರೂ ಸಹ ನಾವು ಗಣೇಶನ ಪ್ರತಿಷ್ಠೆಯನ್ನು ಸಂಘನಿಕೇತನದಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿರುವಂತಹದ್ದು, ಆ ಕಾರ್ಯಕರ್ತರ ಅದಮ್ಯ, ಈ ರೀತಿ ಅನೇಕ ಸವಾಲುಗಳನ್ನು ನಾವು ಎದುರಿಸಿದ್ದೇವೆ. ಆದರೆ ಜನತೆಯ ಸಹಕಾರ, ಜನತೆಯ ಬೆಂಬಲದಿಂದ ನಾವು ಎಲ್ಲವನ್ನೂ ಎದುರಿಸಿಕೊಂಡು ಯಶಸ್ವಿಯಾಗಿ ನಾವು ಕಳೆದ 74 ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ರೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ಅಂದಿನ ದಿನದಲ್ಲಿ ಇದ್ದದ್ದು ಇವತ್ತಿನ ಬಜಿಲ್ಕೆರೆ ಮುಖ್ಯ ಪ್ರಾಣ ದೇವಸ್ಥಾನ ರಸ್ತೆಯಲ್ಲಿ ಇದ್ದಿದ್ದು. ಗಣೇಶೋತ್ಸವ ಪ್ರಥಮವಾಗಿ ಪ್ರಾರಂಭವಾಗಿರೋದು ಅಲ್ಲಿ ಸಂಘನಿಕೇತನ, ಆಮೇಲೆ ನಾವು ಅಲ್ಲಿ ಕಟ್ಟಡವನ್ನು ಕಟ್ಟಿರುವಂತಹದ್ದು, ಸಂಘ ಕಾರ್ಯಾಲಯವನ್ನು ಮಾಡಿರುವಂತಹದ್ದು. ಕುರಿಸಲಾಗ್ತಾ ಇತ್ತು ಇಲ್ಲಿ ಬಜ್ಲಕೇರಿ ಹತ್ರ. ಈ ಸಾರಿ 75ನೇ ವರ್ಷದ ಸಂಭ್ರಮ. 1948ರಿಂದ ಅನೇಕ ಸವಾಲುಗಳನ್ನು ಎದುರಿಸಿ 7 ಬೀಳುಗಳನ್ನು ನಾವು ನೋಡಿದ್ದೇವೆ. 1975ರಲ್ಲಿ ನಮ್ಮ ಗಣೇಶನಿಗೆ ಸಂಘನಿಕೇತನ ನಡೆಸಲಿಕ್ಕೆ ನಮಗೆ ನಿರ್ಬಂಧವನ್ನು ಹೇರಲಾಗಿತ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ನಿರ್ಬಂಧವನ್ನು ಹೇರಿರುವ ಸಂದರ್ಭದಲ್ಲಿ 1975 ಮತ್ತು 1976ರಲ್ಲಿ ನಾವು ಸವಾಲುಗಳನ್ನು ಎದುರಿಸಿಕೊಂಡು ಸ್ವೀಕಾರ ಮಾಡಿಕೊಂಡು ಗಣೇಶೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. 75 ಮತ್ತು 76. ಒಂದು ವಿಶೇಷ ಏನಂತ ಹೇಳಿದರೆ 75ರಲ್ಲಿ ಸಂಘನಿಕೇತನಕ್ಕೆ ಬೀಗ ಜಡಿದಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಕಾರ್ಯಾಲಯ ಅದಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸಿನ ಸರ್ಪಗಾವಲು ಇದ್ರೂ ಸಹ ನಾವು ಗಣೇಶನ ಪ್ರತಿಷ್ಠೆಯನ್ನು ಸಂಘನಿಕೇತನದಲ್ಲಿ ನಮ್ಮ ಕಾರ್ಯಕರ್ತರು ಮಾಡಿರುವಂತಹದ್ದು, ಆ ಕಾರ್ಯಕರ್ತರ ಅದಮ್ಯ ಚೇತನ ಏನಿದೆ, ಆ ಆತ್ಮವಿಶ್ವಾಸ ಏನಿದೆ, ಆ ಶ್ರದ್ಧೆ ಏನಿದೆ, ಇದರ ಭಾಗ. 1975ರಲ್ಲಿ 1976ರಲ್ಲಿ ಪಕ್ಕದ ಆವರಣದಲ್ಲಿ ನಾವು ಗಣೇಶೋತ್ಸವವನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ 1900ರಲ್ಲಿ ಆ ಬಾರಿ 75-76 ಇಸವಿಯಲ್ಲಿ ಗಣಪತಿಯನ್ನ ಕೂರಿಸುವಂತಿರಲಿಲ್ಲ. ಯಾಕಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನಿರ್ಬಂಧ ಹಾಕಿತ್ತು, ಸಂಘನಿಕೇತನಕ್ಕೆ ಬೀಗ ಜಡಿದಿದ್ರು, ಪೊಲೀಸ್ ಸರ್ಪಗಾವಲು ಹಾಕಿತ್ತು. ಆದರೂ ಸಹ ನಾವು 1975ರಲ್ಲಿ ಗಣೇಶ ಪ್ರತಿಷ್ಠೆಯನ್ನು ನಾವು ಮಾಡಿದ್ದೀವಿ. ಅನಂತರ ಪೊಲೀಸರೇ ಅದೊಂದು ವಿಸರ್ಜನೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಪೊಲೀಸರೇ ಮಾಡಿದರು. ನಾವು ಪಕ್ಕದ ಆವರಣದಲ್ಲಿ ಸಾರ್ವಜನಿಕ ಗಣೇಶೋತ್ಸವವನ್ನು ನಾವು ಮಾಡಿದ್ದೀವಿ. 1975ರಲ್ಲಿ ಮಾಡಿದ್ದೀವಿ, 1976ರಲ್ಲಿ ಮಾಡಿದ್ದೀವಿ. ಜನತೆಯ ಸಂಪೂರ್ಣ ಸಹಕಾರದಿಂದ ಇದನ್ನು ಮಾಡಿದ್ದೀವಿ. ಇನ್ನೊಂದು ವಿಶೇಷ ಏನಂತೇಳಿ 1978ರಲ್ಲಿ ಅಂದಿನ ಪತ್ರಕರ್ತರಾದ ದಿವ್ಯವಾಣಿ ಪತ್ರಿಕೆಯ ಸಂಪಾದಕರಾದ ಅವರ ಕೊಲೆ ಆಗಿತ್ತು. ನಾಗೋರಿ ಕೊಲೆ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ 144 ಸೆಕ್ಷನನ್ನು ಹಾಕಿಕೊಂಡು ನಮ್ಮ ಗಣೇಶೋತ್ಸವ ಮೆರವಣಿಗೆಯ ಪಥವನ್ನು ಬದಲಿಸಬೇಕು ಅಂತೇಳಿ ನಮಗೆ ಆದೇಶವನ್ನು ಕೊಡಲಾಗಿತ್ತು. ಆದರೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಒಪ್ಪಲಿಲ್ಲ. ಯಾಕಂತೇಳಿದರೆ ಇಷ್ಟು ವರ್ಷಗಳಿಂದ ಹೋಗುವಂತಹ ಯಾವ ಪಥ ಏನಿದೆ ಅದೇ ಪಥದಲ್ಲಿ ನಾವು ಸಾಕ್ತೀವಿ ಅಂತೇಳಿ ಗಣೇಶೋತ್ಸವ ಮೆರವಣಿಗೆ ಮಾಡಬಾರ್ದು ಅಂತೇಳಿ 144 ಸೆಕ್ಷನನ್ನು ಹಾಕಿದರು. ಮೊದಲನೇ ಬಾರಿ 7 ದಿವಸಕ್ಕೆ ಹಾಕಿದರು. ನಾವು 7 ದಿವಸವರೆಗೆ ಕಾರ್ಯಕ್ರಮವನ್ನು ಮುಂದೆ ಮಾಡಿದ್ದೇವೆ. ಮತ್ತೆ ನಾವು ಶೋಭಾಯಾತ್ರೆಯ ದಿನವನ್ನು ನಿಗದಿಪಡಿಸಿದ ತಕ್ಷಣ ಮತ್ತೆ 7 ದಿವಸದ 144 ಸೆಕ್ಷನನ್ನು ಹಾಕಿದರು. ಆ ರೀತಿ 3 ಬಾರಿ ನಿರ್ಬಂಧವನ್ನು ವಿಧಿಸಿದ ಸಂದರ್ಭದಲ್ಲಿ ನಾವು 21 ದಿವಸಗಳವರೆಗೆ ನಾವು ಸಂಘನಿಕೇತನದಲ್ಲಿ ಗಣೇಶನ ಆರಾಧನೆಯನ್ನು ಮಾಡಿದ್ದೇವೆ, ಗಣೇಶೋತ್ಸವವನ್ನು ಮಾಡಿದ್ದೇವೆ. ಜನತೆಯ ತುಂಬು ಸಹಕಾರ ಇದಕ್ಕೆ ಇತ್ತು. ಯಾಕಂತೇಳಿದರೆ ಪ್ರತಿನಿತ್ಯವೂ ಇದರಲ್ಲಿ ಭಾಗವಹಿಸುವಂತಹ ಜನತೆಯ ಸಂಖ್ಯೆ ಹೆಚ್ಚಾಗ್ತಾ ಹೋಯಿತು. ಇದನ್ನು ಮನಗಂಡಿರುವಂತಹ ಅಂದಿನ ಜಿಲ್ಲಾಡಳಿತ ನಮಗೆ 21ನೇ ದಿವಸಕ್ಕೆ ಮೆರವಣಿಗೆ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಈ ರೀತಿ ಅನೇಕ ಸವಾಲುಗಳನ್ನು ನಾವು ಎದುರಿಸಿದ್ದೇವೆ. ಆದರೆ ಜನತೆಯ ಸಹಕಾರ, ಜನತೆಯ ಬೆಂಬಲದಿಂದ ನಾವು ಎಲ್ಲವನ್ನೂ ಎದುರಿಸಿಕೊಂಡು ಯಶಸ್ವಿಯಾಗಿ ನಾವು ಕಳೆದ 74 ವರ್ಷಗಳಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಈ ವರ್ಷ 75ನೇ ವರ್ಷ. ನಾವು ಇಷ್ಟು ವರ್ಷ ಆಚರಣೆ ಮಾಡಬೇಕಾದ್ರೆ ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಜನತೆಗೆ ಅವರ ಕರ್ತವ್ಯವನ್ನು, ಅವರ ಜವಾಬ್ದಾರಿಯನ್ನು ನಾವು ಅವರಿಗೆ ತಿಳಿಯಪಡಿಸುವುದು ಮಾತ್ರ ಅಂತಲ್ಲ, ಅದರ ಜೊತೆಗೆ ರಾಷ್ಟ್ರೀಯ ವಿಚಾರಗಳನ್ನು ಕೂಡ ಜನರಿಗೆ ನೀಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೀವಿ. ಪ್ರತಿ ವರ್ಷವೂ ಕೂಡ ನಾವು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವಂದೇ ಮಾತರಂನೊಂದಿಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಕೊನೆಯಲ್ಲೂ ಅಷ್ಟೇ ಗಣೇಶನ ವಿಸರ್ಜನೆ ಆಗಬೇಕಾದ್ರೆ ವಂದೇ ಮಾತರಂನೊಂದಿಗೆ ನಾವು ವಿಸರ್ಜನೆಯನ್ನು ಮಾಡುವಂಥದ್ದು. ಈ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಜನರಿಗೆ ಮೂಡಿಸಬೇಕು. ಪ್ರತಿಯೊಂದು ಸಭಾ ಕಾರ್ಯಕ್ರಮದಲ್ಲೂ ಅಷ್ಟೇ ನಾವು ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ನಾವು ಸಭಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೊಡಬೇಕಾದ್ರೂ ಸಹ ಇಲ್ಲಿಯ ಕಲಾವಿದರನ್ನು ಪ್ರೋತ್ಸಾಹ ಮಾಡಬೇಕನ್ನುವ ಜೊತೆಗೆ
ರಾಷ್ಟ್ರೀಯ ವಿಚಾರಗಳನ್ನು ಜನರಿಗೆ ತಿಳಿಪಡಿಸಬೇಕು ಅನ್ನೋದಕ್ಕೆ ನಾವು ವಿಶೇಷವಾದ ಮಹತ್ವವನ್ನು ನಾವು ಕೊಡ್ತೀವಿ. ಕೊನೆಯಲ್ಲಿ ಗಣೇಶನ ಶೋಭಾಯಾತ್ರೆ ಪ್ರಾರಂಭ ಆಗಬೇಕಾದ್ರೆ ನಾವು ಒಂದು ಸಂಕಲ್ಪ ಅಂತೇಳಿ ಕಾರ್ಯಕ್ರಮವನ್ನು ಸಾರ್ವಜನಿಕ ಮಾಡ್ತೀವಿ. ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಇವತ್ತಿನ ಸಮಾಜ ಎದುರಿಸುವಂಥ ಸವಾಲುಗಳು ಏನಿದೆ, ದೇಶಕ್ಕೆ ಎದುರಾಗಿರುವಂಥ ಗಂಡಾಂತರಗಳು ಏನಿದೆ, ಇವೆಲ್ಲವನ್ನು ಕೂಡ ನಾವು ಸಮರ್ಥವಾಗಿ ಎದುರಿಸಲಿಕ್ಕೆ ನಮಗೆ ಗಣೇಶನ ಶಕ್ತಿ ಕೊಡಲಿ ಮತ್ತು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸಾರ್ವಜನಿಕರ ಬದ್ಧತೆ ಏನಿದೆ, ಕರ್ತವ್ಯ ಏನಿದೆ, ಇದೆಲ್ಲವನ್ನು ನೆನಪಿಸುವಂತಹ ಮತ್ತು ಸಂಕಲ್ಪ ತೊಡುವಂತಹ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷವೂ ಮಾಡ್ತೀವಿ. ಈ ರೀತಿ ನಾವು ಬಾಲಗಂಗಾಧರ ತಿಲಕ್ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಗಣೇಶೋತ್ಸವವನ್ನು ಮಾಡಿದ್ರು, ಇದಕ್ಕೆ ಪೂರಕವಾಗಿ ನಾವು ಇಷ್ಟು ವರ್ಷದಿಂದ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷ 75ನೇ ವರ್ಷ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ವಿಶೇಷವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಬರ್ತೇನೆ. ಜೊತೆಗೆ ಸರ್ 1948ರಿಂದ ಪ್ರಾರಂಭ ಆಗಿರುವಂಥದ್ದು ಸಂಘನಿಕೇತನ ಗಣೇಶೋತ್ಸವ. ಅದರ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಿರುವುದು ನಮಗೆ 1947. ಗಣೇಶೋತ್ಸವ ಅಂತ ಬಂದಾಗ ಸ್ವಾತಂತ್ರ್ಯದ ಒಂದು ಸಂಗ್ರಾಮದಲ್ಲೂ ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅಂದ್ರೆ ಈ ಹಿಂದೆ ಸಂಘನಿಕೇತನದಲ್ಲಿ ಇರಲಿಲ್ಲ. ಹಾಗಾದ್ರೆ ಗಣೇಶನನ್ನ ಇಡುವಂತಹ ಪ್ರಕ್ರಿಯೆಗಳು ಆಗಿತ್ತಾ ಹೇಗೆ ಗೊತ್ತಿಲ್ಲ, ಯಾಕಂದ್ರೆ ಇತಿಹಾಸ ಅದನ್ನು ಕೂಡ ಹೇಳುತ್ತೆ. ಅದಕ್ಕೋಸ್ಕರ ಖಂಡಿತವಾಗಿಯೂ ಸಂಘನಿಕೇತನ ಪ್ರಾರಂಭವಾಗಿರುವಂತಹ ಅದರ ನಂತರ 47ರ ನಂತರ ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ರೂ ಸಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಾಲಯ ಅಂದಿನ ದಿನದಲ್ಲಿ ಇದ್ದದ್ದು ಇವತ್ತಿನ ಬಜಿಲ್ಕೆರೆ ಮುಖ್ಯ ಪ್ರಾಣ ದೇವಸ್ಥಾನ ರಸ್ತೆಯಲ್ಲಿ ಇದ್ದಿದ್ದು. ಗಣೇಶೋತ್ಸವ ಪ್ರಥಮವಾಗಿ ಪ್ರಾರಂಭವಾಗಿರೋದು ಅಲ್ಲಿ ಸಂಘನಿಕೇತನ. ಆಮೇಲೆ ನಾವು ಅಲ್ಲಿ ಕಟ್ಟಡವನ್ನು ಕಟ್ಟಿರುವಂತಹದ್ದು, ಸಂಘ ಕಾರ್ಯಾಲಯವನ್ನು ಮಾಡಿರುವಂತಹದ್ದು 1948ರಲ್ಲಿ ಕುರಿಸಲಾಗ್ತಾ ಇತ್ತು ಇಲ್ಲಿ ಬಜ್ಲಕೇರಿ ಹತ್ರ. ಅಲ್ಲಿ ನಮ್ಮ ಸಂಘದ ಕಾರ್ಯಾಲಯ ಅಲ್ಲಿತ್ತು, ಮುಖ್ಯಪ್ರಾಣ ದೇವಸ್ಥಾನ ರಸ್ತೆಯಲ್ಲಿ. 1948ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ರಾಜಕೀಯ ಕಾರಣಗಳಿಗೋಸ್ಕರವಾಗಿ ನಿರ್ಬಂಧವನ್ನು ಹೇರಲಾಗಿತ್ತು. ಆ ಸಂದರ್ಭದಲ್ಲಿ ಸಂಘದ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕೂಡ ನಿರ್ಬಂಧ ಇತ್ತು. ಸಂಘದ ಅನೇಕ ಸ್ವಯಂ ಸೇವಕರನ್ನು ಜೈಲಿಗಟ್ಟಲಾಗಿತ್ತು. ಆ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರೊಬ್ಬರ ಮನೆಯಲ್ಲಿ ಗಣೇಶೋತ್ಸವ ಮಾಡಲಿಕ್ಕೆ ಅಸಾಧ್ಯ ಆಯಿತು. ಆ ಸಂದರ್ಭದಲ್ಲಿ ಆ ಗಣಪತಿಗೆ ನಾವು ಸಾರ್ವಜನಿಕ ರೂಪವನ್ನು ಕೊಟ್ಟು ನಾವು ಗಣೇಶೋತ್ಸವವನ್ನು ಪ್ರಾರಂಭ ಆಯಿತು. ಮನೆಯಿಂದ ಬಂದಿರುವಂತಹ ಗಣಪತಿ, ಹೌದು, ಮನೆಯಿಂದ ಬಂದಿರುವಂತಹ ಗಣಪತಿ ಏನಿದೆ ಅದನ್ನು ಸಾರ್ವಜನಿಕ ರೂಪವನ್ನು ಕೊಟ್ಟು ಸಾರ್ವಜನಿಕವಾಗಿ ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಮಾಡಬೇಕಾದ್ರೆ ಏನೆಲ್ಲ ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ರೋ ಅದೆಲ್ಲವನ್ನು ಇಟ್ಕೊಂಡು ಇವತ್ತಿಗೂ ನಾವು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಬೇಕಾದ್ರೆ ಗಣಪತಿಯ ವಿಗ್ರಹವನ್ನು ನಾವು ಸಭಾಸ್ಥಳಕ್ಕೆ ತರಬೇಕಾದ್ರೆ ಬಾಲಗಂಗಾಧರ ತಿಲಕರ ಭಾವಚಿತ್ರ ಏನಿದೆ ಇದನ್ನು ನಾವು ತಗೊಂಡು ಹೋಗ್ತೀವಿ. 5 ದಿನಗಳ ಪರ್ಯಂತ ಬಾಲಗಂಗಾಧರ ತಿಲಕರಿಗೆ ನಾವಲ್ಲಿ ಭಾವಚಿತ್ರವನ್ನು ಕೂರಿಸಿಕೊಂಡು ಅವರಿಗೆ ಗೌರವವನ್ನು ಕೊಡ್ತೀವಿ. ಕೊನೆಯ ಶೋಭಾಯಾತ್ರೆಯಲ್ಲೂ ಸಹ ಗಣಪತಿಯ ವಿಗ್ರಹದ ಮುಂಭಾಗದಲ್ಲಿ ಇರುವಂತಹ ಬಾಲಗಂಗಾಧರ ತಿಲಕರ ಭಾವಚಿತ್ರ. ಈ ರೀತಿಯಲ್ಲಿ ಅವರ ಪ್ರೇರಣೆ ಏನಿದೆ ಮತ್ತು ಅವರ ಆಶಯಗಳೇನಿತ್ತು, ಯಾಕಂದರೆ ಪ್ರತಿಯೊಬ್ಬ ಮಹಾಪುರುಷರು ಕೂಡ ಅವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾದ್ರೆ ಅದರ ಹಿಂದೆ ಹಿರಿದಾಗಿರ್ತಕ್ಕಂತಹ ಒಂದು ಆಶಯಗಳು ಇರ್ತದೆ. ಅದನ್ನು ಸಾರ್ಥಕ ಮಾಡಬೇಕಾದ್ರೆ ನಾವು ಅದನ್ನು ಅನುಷ್ಠಾನ ಮಾಡಬೇಕು. ಆದ್ರಿಂದ ಬಾಲಗಂಗಾಧರ ತಿಲಕ್ ಅವರ ಏನು ಆಶಯ ಇತ್ತು ಅದು ಕೇವಲ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಅದು ರಾಷ್ಟ್ರೀಯ ಹಬ್ಬ. ನಿಜ ನಿಜ.